ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಪುರಸ್ಕೃತ ಅಕಾಡೆಮಿಯ ಮಾಜಿ ಸದಸ್ಯ ಹಾಗೂ ಹಿರಿಯ ಸಾಹಿತಿ ರಂಗಕರ್ಮಿ ಡಿಕೆ ಚೌಟ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ಮಂಗಳೂರಿನಲ್ಲಿ ಜರುಗಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ನಗರದ ಉರ್ವ ಸ್ಟೋರ್ನ ತುಳು ಭವನದ ಸಿರಿ ಚಾವಡಿಯಲ್ಲಿ ಹಿರಿಯ ಸಾಹಿತಿ ರಂಗಕರ್ಮಿ ಡಿಕೆ ಚೌಟರಿಗೆ ಗಣ್ಯರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಈ ವೇಳೆ ಮಾತನಾಡಿದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ವಿವೇಕ್ ರೈ ಅವರು, ತುಳುವಿನಲ್ಲಿ ಬಂದ ಡಿಕೆ ಚೌಟರ ಕೃತಿಗಳು ಕನ್ನಡದಲ್ಲೂ ಬಂದ ಬಳಿಕ ತುಳು ಭಾಷೆಯ ಗೌರವ ದೊಡ್ಡದಾಗಿದೆ. ಅವರ ಕೃತಿಗಳು ತುಳು ಸಾಹಿತ್ಯ ಕ್ಷೇತ್ರಕ್ಕೆ ಹೊಸ ಚೈತನ್ಯವನ್ನ ನೀಡುವ ಕೆಲಸವನ್ನ ಮಾಡಿದೆ ಎಂದು ಹೇಳಿದ್ರು. ಕೆಲವು ವಾಸ್ತವ ಸಂಗತಿ ನಮ್ಮ ಏಜೆ ಮೂರು ಎಡ್ಡ ಬೂರು ಕತೆ ಕಾದಂಬರಿ ನಾಟಕ ಬರನಲ್ಲ ಗಟ್ಟಡದ ಅಂಚಿಗೆ ನಮ್ಮ ಪುದರ್ ಏರಿಲ್ಲ ಬಂದಿದ್ದು ಬುಕ್ಕ ಸುರುಟು ಏನಿಟ್ಟಣ್ಣ ಏನೋ ಬರ್ತಿದ್ದಾರೆ ದಯಪಣ್ಣ ಏತೋ ಎಡ್ಡ ಕೃತಿಗೆಲ್ಲ ಬೆಂಗಳೂರು ಆಡು ಮೈಸೂರು ಆಡು ನಮ್ಮ ತುಳುನಾಡದ ವಿದೈಗೆ ಐಗೆ ಏನು ಓದು ನಕಲಿದ್ದು ಕನ್ನಡ ಅನುವಾದವಾದ ಕೆಲವು ಅಣ್ಣ ಓದು ನಕಲಿದ್ದು ಅಣ್ಣ ಸುರುಕು ಕನ್ನಡದ ಕಲೆಗೆ ತುಳುಕದ ಒಂಜಿ ಕೃತಿತ ಒಂಜಿ ಸಂಗತಿ ಒಂಜಿ ಗೌರವ. ಬಳಿಕ ಮುಂಬಯಿಯ ರಂಗಭೂಮಿ ನಿರ್ದೇಶಕ ವಿಜಯಕುಮಾರ್ ಶೆಟ್ಟಿ ತೋನ್ಸೆ ಅವರು ಮಾತನಾಡಿ, ಚೌಟರ ತುಳು ಸಾಹಿತ್ಯ ಭಾಷೆ ಬಹಳಷ್ಟು ಸಮೃದ್ಧವಾಗಿದೆ. ಅವರ ನಾಟಕಗಳಲ್ಲಿನ ಟೈಟಲ್ ಹಾಗೂ ಅದರ ಸಾರ ಹೇಳುವ ಧಾಟಿಯಂತೂ ಬಹಳಷ್ಟು ಅದ್ಭುತವಾಗಿದೆ. ಅವರ ಪಿಲಿಪತಿ ಗಡಸ್ ನಾಟಕದ ಟೈಟಲ್ ಜೊತೆಗೆ ಇಡೀ ನಾಟಕದ ತಿರುಳು ಬಿಚ್ಚಿಡುವ ಹೆಸರಿನಿಂದ ತುಳು ಸಂಸ್ಕೃತಿ ಸಾಹಿತ್ಯದ ವಿವರ ಸಿಗುತ್ತದೆ ಎಂದು ಹೇಳಿದ್ರು. ನಾಟಕ ಪ್ರಬುದ್ಧತೆ ಭಾಷಾ ಸಾಹಿತ್ಯ ರಂಗಭೂಮಿ ಜ್ಞಾನ ಆ ಬರೆದ ಕೃತಿ ಹೆಚ್ಚಿನ ಕೃತಿಯನ್ನು ಓದಿದೆ ಕಲಿದೆ ಒಂದು ಜಾತಿ ಬರೆದಿಪ್ಪೆ ಹೆಂಗೆ ಕೂಡ ಮಾಡತ್ತೆ ಪಿಲಿಪತ್ತಿ ಗಡಸ ಬಂದಾಗ ಹೆಂಗೆ ಕೆಲಸ ನಾಟಕ ಬರೆಯೋದಾಗ ನಾಟಕ ಬರೆಯಪ್ಪ ಕಾದಂಬರಿ ಬರೀಬೇಕು ಕಷ್ಟ ಆಗಿ ಬಾರಿ ಭಂಗ ಏನೇ ಬರಬೇಕು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ವೇಳೆ ವಿಶ್ರಾಂತ ಕುಲಪತಿ ಡಾಕ್ಟರ್ ಚನ್ನಪ್ಪಗೌಡ, ಹಿರಿಯ ಸಾಹಿತಿ ನಾಮೊಗಸಾಲೆ, ರಿಜಿಸ್ಟ್ರಾರ್ ಚಂದ್ರಹಾಸ್ ರೈ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ತಾರನಾಥ್ ಕಾಪಿಕಾಡ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.